I am Puttur MLA speaking. ಇನ್ನೂ ಸಹ ವೇಟಿಂಗ್ ಲಿಸ್ಟ್ ಉಂಟು ಸರ್. ಅಂದರೆ ನಮಗೆ 6ರಲ್ಲಿ ಈಗ ನಮಗೆ ಖಾಲಿ 60 ಪೇಷಂಟ್ ತಗೊಳ್ತಾ ಇದ್ದಾರೆ. ಈಗ ಇನ್ನೊಂದು 60 ಆಕ್ಯುಪೈ ಮಾಡ್ಬೋದು ಇದು ಇನ್ನಾರು ಬಂದಿಲ್ಲ. ಸೊ 120 ಪೇಷಂಟ್ ಆಗ್ತಾರೆ. ಬಟ್ ಇನ್ನೂ ಸಹ ಒಂದು 30 ಜನ ವೇಟಿಂಗ್ ಲಿಸ್ಟ್ ಉಳಿತಾರೆ. ಅಂದರೆ ಅದು ಖಾಲಿ ಪುತ್ತೂರು ತಾಲೂಕಲ್ಲ, ಕಡಬದಿಂದ ಬರ್ತಾರೆ, ವಿಟ್ಲ ಕಡೆಯಿಂದ ಬರ್ತಾರೆ. 3 shifts 5 ಶಿಫ್ಟ್ 24/7 ರನ್ ಆಗ್ತದೆ. 5 ಶಿಫ್ಟ್ 4 ಬೆಡ್ ಶಿಫ್ಟ್ ಮಧ್ಯದಲ್ಲಿ 45 ಮಿನಿಟ್ಸ್ ಹಾಗೆ ಬ್ರೇಕ್ ಕ್ಲೀನ್ ಮಾಡಿ ಈಗ ಈ ಮಿಷನ್ ಏನು ರೋಟಿ ಅವ್ರು ಕೊಡ್ತಾರೆ ಅವರಿಂದ ಅವರು ನಾವು ರಿಕ್ವೆಸ್ಟ್ ಕೇಳಿದ್ದೆವು. ಸೊ ಅವರು ಇಲ್ಲ ಅವರೇ ಇಂಟರ್ನ್ಯಾಷನಲ್ ಫೌಂಡೇಶನ್ ಕ್ಯಾಲಿಫೋರ್ನಿಯಾ ನಾವು ಸೇರಿ ಯುವ ಸೇರಿ ಕೊಡ್ತಾ ಇದ್ದಾರೆ. ಹೌದು, ಅಂದರೆ ಇದರಲ್ಲಿ ಕೆಲವು ಈಗ ಹಳತ್ತು ಉಂಟು. 2 ಮಿಷನ್ ಸ್ವಲ್ಪ ಫ್ರೀಕ್ವೆಂಟ್ ಆಗಿ ಹಾಳಾಗ್ತದೆ. ಅದೇ ಈಗ ಕಂಪನಿ ಕೊಡ್ತೇವೆ ಹೇಳಿದ್ದಾರೆ. ಅವರದ್ದು ಟೆಂಡರ್ ಪ್ರೊಸೀಜರ್ ಆಗಿರಲಿಲ್ಲ ಅಂತ ಅವರು ಪೆಂಡಿಂಗ್ ಇಟ್ಟಿದ್ದಾರೆ. ಇವರು ಟೆಕ್ನಿಷಿಯನ್ಸ್ ಎಲ್ಲ ಅವರೇ ಕಂಪನಿಯವರೇ ಸಂಜೀವಿನಿ ಅದು ರಿಲೀಸ್ ಕೊಂಡಿದ್ದು ಅವರು ಗೌರ್ಮೆಂಟ್ ಅಪಾಯಿಂಟ್ ಮಾಡಿದ್ರು. ಗೌರ್ಮೆಂಟ್ ಅಪಾಯಿಂಟ್ಮೆಂಟ್ ಅಲ್ಲ ಸರ್, ಗೌರ್ಮೆಂಟ್ ಸರ್ಟಿಫಿಕೇಟ್ ಕೊಟ್ಟು ಅವ್ರು ರನ್ ಮಾಡೋದು. ಯಾರಿದ್ದಾರೆ ಸಿದ್ಧಾರ್ಥ ನಮ್ಮ ಸ್ಟೇಟ್ ಇದ್ದಾರೆ. ಸೀನಿಯರ್ಸ್ ರಮ್ಯ ಇಲ್ಲಿ ಈಗ ಸ್ವಲ್ಪ ಬ್ರೀಫ್ ಕೊಡ್ತಾರೆ ಅದರಲ್ಲಿ ಇಲ್ಲ ಅವರಿಗೆ ಕನೆಕ್ಟ್ ಮಾಡಿ ಕೊಟ್ಟರು ಅವ್ರಿಗೆ ಕನೆಕ್ಟ್ ಮಾಡಿ ಕೊಟ್ಟರು. ಕಷ್ಟಪಟ್ಟಿದ್ದವರು ಎಲ್ಲ ಆದವರು ನಾನು ನಮ್ಮ ಟ್ರಸ್ಟಿ ಬರ್ತಾರೆ. 90% ಜನ ಪೇನ್ ಕಿಲ್ಲರ್ ತಗೊಂಡಾದವರು, ತಲೆನೋವು, ಕಿವಿ ನೋವು, ಇಲ್ಲ ಹಲ್ಲು ನೋವು. ಕಡಬ ಆಸ್ಪತ್ರೆಗೆ 3 ವಿಷಯ ಬಂದಿದೆ ಸರ್. ಅದು ಇಂಪ್ಲಿಮೆಂಟೇಷನ್ ಆಗಿದೆ. ಅದು ಬಂದಿರೋ ಲೋಡ್ ಕಡಿಮೆ ಇಲ್ಲಿ ಲೋಡ್ ಮಾಡಿಸಿದೆ. ಯಾಕೆ ಇಂಪ್ಲಿಮೆಂಟೇಷನ್ ಅಂದರೆ ಅದು ಮಾಡಬೇಕಲ್ಲ. ಅದೇ ಅದು ಪ್ರಾಬ್ಲಮ್ ಪ್ರೋಸೆಸ್. ಅದು ಗೌರ್ಮೆಂಟಿಂದ ಹಾಕಿ ಇದು ಮಾಡಿದರೆ ನಮಗೆ ಇಲ್ಲಿ ಒಂದು ಸ್ವಲ್ಪ ಸಮಸ್ಯೆ ಕಮ್ಮಿ ಇಲ್ಲಿ ಲೋಡ್ ಕರೆಕ್ಟ್ ಆಗ್ಬೋದು. ಈಗ ತುಂಬ ರನ್ ಮಾಡುವಾಗ ವಾಟರ್ ಕನ್ಸಂಪ್ಷನ್ ಎಲ್ಲವೂ ಜಾಸ್ತಿ ಆಗ್ತಾ ಹೋಗ್ತದೆ. ಸ್ವಲ್ಪ ಕಷ್ಟ ಲೋಡ್ ಕಮ್ಮಿ ಆಗ್ತದೆ. ಅಲ್ಲಿ ಒಂದು 30 ಪೇಷಂಟ್ಸ್ 15 ಈಗ ಆಲ್ರೆಡಿ ಇದ್ದಾರೆ. 18 ಅವರ್ಸ್ ಇದ್ದಾರೆ. 28-30 ಆಚೆ ಹೋಗ್ತಾರೆ. ನಿನ್ನೆ ನನಗೆ 6 ಪೇಷಂಟ್ ಬಂದಿದ್ದಾರೆ. ಅವರು ಪ್ರೈವೇಟ್ ಅಲ್ಲಿ ಮಾಡುವವರು, ಮಂಗಳೂರಿಗೆ ಹೋಗುವವರು. ಅವರಿಗೆ ನಾನೆಲ್ಲ ಇನ್ಶೂರೆನ್ಸ್ ಹೇಳಿದೆ. ನೆಕ್ಸ್ಟ್ ವೀಕಿಂದ ನೀವು ಹೇಳಿದ್ರಂತ ಇತ್ತು, ನೆಕ್ಸ್ಟ್ ವೀಕಿಂದ ನಿಮಗೆ ಆಗ್ತದೆ ಅಂತ ಹೇಳಿದ್ದೆ. ಸೊ ಕಿಡ್ನಿ ಸಮಸ್ಯೆ ಇರುವವರಿಗೆ ಗೌರ್ಮೆಂಟಿಂದ ಏನು ಬೇಕು ಅದನ್ನು ಮಾಡುವಂಥ ಕೆಲಸ ನಾವು ಮಾಡ್ತೀವಿ. ನಾವು ಇಲ್ಲಿ ಅಂತ ಹೇಳಿದಾಗ ಕಡಬದ ಅಲ್ಲಿ ನಾವು ರಿಡ್ಯೂಸ್ ಮಾಡಿದ್ದೇವೆ. ಸಿದ್ಧಾರ್ಥ, ಐ ಆಮ್ Puttur MLA speaking. Where are you? Where are you? You are in Kolkata. I just wanted some detail, brief about Puttur dialysis center. I think another 3-4 machines is required. You are aware about this project? This place? No, as you are speaking, you are not aware of this, area. No, you are aware about this Puttur dialysis center. Tell me, you just brief me, no? And how many machines you are installed in? See, what is your responsibilities? You are just running the dialysis center, or what is your responsibility? Can you just explain to me? Which language you are talking? Please tell me.
Which language you are comfortable with? Which language? No, other than tell me. You tell me about your responsibility of running the dialysis center in Puttur. How many machines you have in Puttur? Whose responsibility to provide the machines? Is the government or the agency? Your side. You have to buy the machine and you have to provide the machine. The government will pay for that, right? Then another 2-3 machines required in Puttur, no? When you are providing that, you are arranging 3 machines in Kadaba, place it is nearby Puttur. Yeah, Kadaba. Kadaba, that is not coming under you are this thing. Okay. Tell me. No, Kadaba is not coming under your jurisdiction, your responsibility, right? Right now we are talking our Your? Kannada is not in our unit, right? Correct. Puttur, okay, Kadaba is not coming under your responsibility. What about Puttur? We are providing another 3 machines or not? When you are going to provide? Or you want any help from the government? Okay. 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 Then you please meet me. You are coming to Mangalore. How you have any other representatives in this place? Okay, you just tell him to meet me. You give your request. I want another 3 missions to be set in Puttur. What? You are arranged in the sense it is already installed or it is on the way or it is in the pipeline. You just tell me properly, no? It is. 6 machine idea? 6 works. Okay. Okay. 6 install ಆಗಿದೆ. Running. 6 is running, no? Yes, So, ಆ ಟೈಮಲ್ಲಿ ಟೀಚ್ ಮಾಡಿದವರು ನಾವು
ಪ್ರೈವೇಟ್ ಹಾಸ್ಪಿಟಲ್ ಕೈಯಲ್ಲಿ ಮಾಡಿ ಕೊಡ್ತಿದ್ದಾರೆ. ಇನ್ನೊಂದು ವೆಟರ್ನರಿ ಸ್ಕ್ಯಾನಿಂಗ್ ಅದಕ್ಕೂ DHO ಏನು ಹೇಳಿದ್ರೆ ನಾವು ಪ್ರೈವೇಟು ಕಾಲೇಜಿಂದ ಅವ್ರನ್ನ ಕೈಯಲ್ಲಿ ಮಾಡಿ ಇನ್ಸ್ಟ್ರಕ್ಷನ್ ಕೊಡ್ತೀವಿ. ನಾನು ಕ್ಷೇಮದಲ್ಲಿ ಮಾತಾಡ್ತೀವಿ. ಅದು ಕ್ರೂಷಿಯಲ್ ಸರ್. ಇವಾಗ ಒಳ್ಳೆ ಸೇವೆ ಕೆಲಸ ಪೆಂಡಿಂಗ್ ಆದರ್ಶ ಮೆದುಕುಲ ಕಾದು ಮೆದುಕುಲ ಪ್ಲಾನ್ ನಮ್ಗೆ ಈಗ ಶಾರ್ಟೇಜ್ ಆಫ್ ಬೆಡ್ಸ್ ಇಲ್ಲ. ICU ಫೀಮೇಲ್ ವಾರ್ಡ್ ಕೂಡ ICUಗೆ ಕನ್ವರ್ಟ್ ಮಾಡಿದ್ರು, ಬೇರೆ ಜಾಗ ಇಲ್ಲ ಅಂತ. ನಮಗೆ ಫೀಮೇಲ್ ವಾರ್ಡ್ ಇಲ್ಲ, ಅದಕ್ಕೆ ಈಗ ಇಲ್ಲಿ ಪೇಷಂಟ್ಸ್ ICU ಖಾಲಿ 4 ಬೆಡ್ ಯೂಸ್ ಮಾಡ್ತೇವೆ. ಉಳಿದ ಕಡೆ ಎಲ್ಲ ಪೋಸ್ಟ್ ಆಪರೇಟಿವ್ ಫೀಮೇಲ್ ವಾರ್ಡ್ ಯೂಸ್ ಮಾಡ್ತೇವೆ. ಮೆಡಿಕಲ್ ಕಾಲೇಜ್ ಆಲ್ರೆಡಿ ಪ್ರೊಫೆಸರ್ ಸೆಕ್ರೆಟರಿಯಲ್ಲಿ ಫೈನಲ್ ಬಜೆಟ್ ಅಲ್ಲಿ ಇಟ್ಟಿದೆ. ಇಲ್ಲೇ ಇತ್ತು DC ಒಂದೇ ಸೂರಿನಡಿ ಅಭೂತಪೂರ್ವ ಬಟ್ಟೆಗಳ ಭಂಡಾರ. ಪುತ್ತೂರಿನ ಮಹತೋಬಾರ ದೇವಾಲಯದ ಸಭಾಭವನದಲ್ಲಿ ತೆರೆದುಕೊಂಡಿದೆ ವಿನೂತನ ಬಟ್ಟೆಗಳ ಲೋಕ. ಇದು ಪುತ್ತೂರಿನ ಹತ್ತೂರಿನ ಜನರಿಗಾಗಿ ವಿಶೇಷ ಕೊಡುಗೆ. ಯಾವುದೇ ವಸ್ತು ಖರೀದಿಸಿ ಕೇವಲ 199 ರೂಪಾಯಿಗೆ ಉನ್ನತ ಕಂಪನಿಯಿಂದ ತಯಾರಾದ ಉತ್ತಮ ಗುಣಮಟ್ಟದ ಅಸಂಖ್ಯಾತ ಅತ್ಯುತ್ತಮ ವಿನ್ಯಾಸವುಳ್ಳ ಎಲ್ಲಾ ತರಹದ ಸೀರೆ, ಧೋತಿ, ಫ್ರಾಕ್, ವೆಸ್ಟರ್ನ್ ಡ್ರೆಸ್, ಚೂಡಿದಾರ್, ಮಿಡಿ, ಟಾಪ್ಗಳು, ಲೆಗಿನ್ಸ್, ಪ್ಲಾಜೋ ಪ್ಯಾಂಟ್ಗಳು, ಶರ್ಟ್, ಜೀನ್ಸ್ ಪ್ಯಾಂಟ್ಗಳು, ನೈಟಿ, ಜರ್ಕಿನ್, ಬಾಬಾ ಸೂಟ್, ಚಪ್ಪಲಿಗಳು, ಬ್ಯಾಗ್, ಆಟಿಕೆ, ಇನ್ನಷ್ಟು ಮತ್ತಷ್ಟು ನಿಮಗಾಗಿ ವಿನೂತನ ವಿಶೇಷ ಆಕರ್ಷಕ ಬೆಲೆಗೆ. ನ್ಯೂ ಚೆನ್ನೈ ಶಾಪಿಂಗ್ ಸೀರೆ ಹಾಗೂ ರೆಡಿಮೇಡ್ಗಳು. ಶ್ರೀ ಮಹಾಲಿಂಗೇಶ್ವರ ದೇವಸ್ಥಾನ ಸಭಾಭವನ. ನ್ಯೂ ಚೆನ್ನೈ ಶಾಪಿಂಗ್ ಸೀರೆ ಹಾಗೂ ರೆಡಿಮೇಡ್ಗಳು. ಶ್ರೀ ಮಹಾಲಿಂಗೇಶ್ವರ ದೇವಸ್ಥಾನ ಸಭಾಭವನ, ಪುತ್ತೂರು. 5/6/2023 ಪ್ರಾರಂಭ. ನೀವು ಭೇಟಿ ಕೊಡಿ, ನಿಮ್ಮವರನ್ನು ಕರೆತನ್ನಿ. ಇದು ವಿನೂತನ ಬಟ್ಟೆಗಳ ಕಲೆಕ್ಷನ್.